ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ. ದುರ್ದೈವ ಅಪಪ್ರಚಾರ ಕಡೆಗೆ ಬರಬೇಕು. ಇವತ್ತು ಅಪಪ್ರಚಾರ ಮೊದಲು ಬಂದ್ಬಿಟ್ಟಿದೆ. ಸಮಾಚಾರ, ವಿಚಾರ, ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯ ಹೊರಗೆ ಬರೋದು, ಸತ್ಯ ಹೋಗ್ತಾನೆ ಅವನು. ಅದಕ್ಕೆ ಅಳುಕುರಿದವನಿಗೆ ಅಪಪ್ರಚಾರವೇ ಆಯ್ದ. ಸತ್ಯ ಬರೋ ತನಕ ಕಾದು ನೋಡಬೇಕು. ಧರ್ಮಕ್ಕೆ ಅವಹೇಳನ ಮಾಡುವಂಥ ಕಾಲಗಳು ಬರ್ತಾಯಿದೆ. ಅದನ್ನು ಧೈರ್ಯವಾಗಿ ಎದುರಿಸಿ ಮನುಷ್ಯ ಉಳಿಸ್ಕೋಬೇಕು ಧರ್ಮವನ್ನು. ಹಲ ಕುಡಿದವನಿಗೆ ಅಪಪ್ರಚಾರವೇ ಆಯುಧ ಅಂತ ಕೋಡಿಶ್ರೀಗಳು ಧರ್ಮಸ್ಥಳದ ಬಗ್ಗೆ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಸತ್ಯ ಇಂದಿಲ್ಲ ನಾಳೆ ಹೊರಬರುತ್ತದೆ. ಈಗ ಅಲ್ಲಿ ನಡೆಯುತ್ತಿರುವ ವಿದ್ಯಮಾನ ಬಹುಶಃ ಮಂಜುನಾಥ ಸ್ವಾಮಿಯೇ ಮಾಡಿಸುತ್ತಿರಬೇಕೆಂದು ಕೋಡಿಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಧರ್ಮಸ್ಥಳದ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ಶುರುವಾದ ಬಳಿಕ ದಿನಕ್ಕೊಂದು ರೋಚಕ ಟ್ವಿಸ್ಟ್ ಎದುರಾಗುತ್ತಿದೆ. ಇದರ ಬಗ್ಗೆ ಕೋಡಿಶ್ರೀಗಳು ಧರ್ಮಸ್ಥಳದ ಪ್ರಕರಣ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಸಮಾಚಾರ, ಪ್ರಚಾರ, ವಿಚಾರ, ಅಪಪ್ರಚಾರ ಇವುಗಳಲ್ಲಿ ಅಪಪ್ರಚಾರವೇ ಪ್ರಬಲವಾಗಿದೆ ಎಂದಿದ್ದಾರೆ. ದುರ್ದೈವ ಅಂದ್ರೆ ದೇವರ ಬಗ್ಗೆಯೂ ಕೂಡ ಜನ ಅಪಪ್ರಚಾರ ಮಾಡುತ್ತಿದ್ದಾರೆ. ಹೀಗಿರುವಾಗ ಸತ್ಯ ಹೊರಬರಲು ಕಾಲಾವಕಾಶ ಬೇಕೇ ಬೇಕು. ಅಲ್ಲಿ ನಡೆಯುತ್ತಿರುವ ಘಟನೆ ಸತ್ಯವೋ ಸುಳ್ಳೋ ನಿಜವೋ ಅದು ಇಂದಿಲ್ಲ ನಾಳೆ ಹೊರಗೆ ಬರುತ್ತದೆ. ರಾಜಾಜ್ಞೆ ಆಗಿಬಿಟ್ಟಿದೆ. ಶಿವನೇ ಇದರ ಬಗ್ಗೆ ಕಣ್ಣು ತೆರೆದು ಅಪಪ್ರಚಾರ ಮಾಡುವವರ ಬಗ್ಗೆ ಇಂದಿಲ್ಲ ನಾಳೆ ತನ್ನ ಮೂರನೇ ಕಣ್ಣನ್ನ ಬಿಟ್ಟು ಅವರನ್ನ ಸುಟ್ಟು ಭಸ್ಮ ಮಾಡಲಿದ್ದಾನೆ. ದಿನಕ್ಕೊಂದು ಸುಳ್ಳನ್ನು ನುಡಿಯುತ್ತಿರುವಂತಹ ಕೆಲವೊಬ್ಬರು ಅವರ ಕಾಲ ಕೂಡಿ ಬಂದಿದೆ. ಅವರ ಕೊನೆಯ ಕಾಲ ಕೂಡಿ ಬರುತ್ತಿದೆ. ಗದಗ್ ನಗರದಲ್ಲಿ ಮಾತನಾಡಿಸಿದ ಹಾಸನ ಜಿಲ್ಲೆ ಅರಸೀಕೆರೆ ಕೋಡಿಮಠ ಸಂಸ್ಥಾನದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಸೀತೆಗೆ ರಾಮಾಯಣದಲ್ಲಿ ಅಂದಂತೆ ಇಲ್ಲಿ ಅಪಪ್ರಚಾರ ಮೊದಲು ಬಂದಿದೆ. ಇದೇ ಪ್ರಬಲವಾಗಿದೆ. ಪ್ರಚಾರ, ವಿಚಾರ, ಸಮಾಚಾರ, ಅಪಪ್ರಚಾರ ಮಾಡಿದವನು ಕೊನೆಗೆ ಸತ್ಯ ಹೋಗುತ್ತಾನೆ ಎಂದು ಕೋಡಿಶ್ರೀಗಳು ಕಠೋರವಾದಂತಹ ಮಾತುಗಳಲ್ಲಿ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಸತ್ಯ ಹೊರಗೆ ಬರುತ್ತದೆ. ಬೆಳಕು ಇದ್ದಲ್ಲಿ ಕತ್ತಲು ಇರುತ್ತದೆ. ಬೆಳಕು ಬಂದಾಗ ಕತ್ತಲು ಹೋಗುತ್ತದೆ. ನಾನು ಯಾರನ್ನು ಇಲ್ಲಿ ದೋಷಣೆ ಮಾಡಲು ಹೋಗುವುದಿಲ್ಲ. ಆದರೆ ಕೆಲವೊಬ್ಬರು ತಮ್ಮ ಸ್ವಾರ್ಥಕ್ಕಾಗಿ ದೇವಸ್ಥಾನದ ಹೆಸರನ್ನ ಅಪಪ್ರಚಾರ ಮಾಡುತ್ತಿದ್ದಾರೆ. ಅಂತಹ ಸ್ವಾರ್ಥಿ ಜನರ ಕೊನೆ ಹತ್ತಿರ ಬಂದಿದೆ. ಅವರೇ ತಾವು ತೋಡಿದ ಗುಂಡಿಗಳಲ್ಲಿ ಅತಿ ಶೀಘ್ರದಲ್ಲಿ ಬೀಳಲಿದ್ದಾರೆ ಅಂತ ಕೋಡಿಮಠದ ಸ್ವಾಮಿಗಳು ನಿಜಕ್ಕೂ ಈ ಸಮಯದಲ್ಲಿ ಭವಿಷ್ಯ ನುಡಿದಿದ್ದು ಕೆಲವರನ್ನ ಅಚ್ಚರಿ ಬೆಳೆಸಿದೆ. ಕೆಲವರಿಗೆ ಹೆದರಿಕೆಯನ್ನು ಉಂಟು ಕೂಡ ಮಾಡಿದೆ ಅಂದ್ರೆ ತಪ್ಪಾಗಲಾರದು. ಸ್ನೇಹಿತರೆ, ಇಂತಹ ಭವಿಷ್ಯಗಳನ್ನ ಆಗಾಗ ನುಡಿಯುವ ಈ ಕೋಡಿಶ್ರೀಗಳ ಹಿನ್ನೆಲೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಕಾಲ ಕಾಲಕ್ಕೆ ಈ ಮಠದ ಸ್ವಾಮಿಗಳು ಕೊಡುವ ಭವಿಷ್ಯಗಳು ನಿಜ ಆಗೋದನ್ನ ನಾವು ನೀವು ಕಂಡಿದ್ದೇವೆ, ಕೇಳುತ್ತೇವೆ. ಹೌದು, ಅದುವೇ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಬಳಿ ಇರುವ ಕೋಡಿಮಠದ ಸ್ವಾಮೀಜಿಗಳು ಯುಗಾದಿಯ ಸಮಯದಲ್ಲೋ, ಸಂಕ್ರಾಂತಿಯ ಸಮಯದಲ್ಲೋ ಹಾಗೂ ಇನ್ನು ಅನೇಕ ಬಾರಿ ಕೋಡಿಮಠದ ಸ್ವಾಮಿಗಳು ನಡೆಯುವ ಭವಿಷ್ಯವನ್ನ ನಾವು ನೀವು ಕೇಳಿ ಬೆಚ್ಚಿ ಬಿದ್ದಿದ್ದು ಸಹಜವೇ. ಈ ಮಠಕ್ಕೆ ಇಲ್ಲಿಯವರೆಗೆ 56 ಸ್ವಾಮೀಜಿಗಳು ಈ ಮಠದ ಗದ್ದುಗೆಯನ್ನ ಪಡೆದಿದ್ದಾರೆ. ಈಗ ಜಗದ್ಗುರು ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಮಠಾಧೀಶರಾಗಿದ್ದಾರೆ. ಇವರ ಕಾಲದಲ್ಲಿ ಕೋಡಿಮಠ ವಿಶ್ವಾದ್ಯಂತ ಹೆಸರುವಾಸಿಯಾಗಿದೆ. ಇದಕ್ಕೆ ಕಾರಣ ಇವರು ನುಡಿಯುವಂತಹ ನಿಖರವಾದಂತಹ ಭವಿಷ್ಯವಾಣಿಗಳು. ಮಠದಲ್ಲಿ ಈಗ ಪೀಠಾಧಿಪತಿ ಆಗಿರುವ ಡಾಕ್ಟರ್ ಶಿವಾನಂದ ಶಿವಯೋಗಿಗಳು 1983ರಲ್ಲಿ ಕೋಡಿಮಠದ ಮಠಾಧೀಶರಾಗಿದ್ದಾರೆ. ಈಗಿರುವ ಶ್ರೀಗಳು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಂಚುಗಲ್ನಲ್ಲಿ ಜನಿಸಿದ್ದರು. ಈ ಗುರುಗಳು ತಮ್ಮ ಗುರು ಪರಂಪರೆಯಲ್ಲಿ ಬಂದಿರುವಂತಹ ತಾಳೆಗರಿಗಳನ್ನ ನೋಡಿ ನಿಖರವಾದ ಭವಿಷ್ಯವನ್ನ ನುಡಿಯುತ್ತಾರೆ. ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರದಂತಹ ಪ್ರಾಚೀನ ಕನ್ನಡದ ತಾಳೆಗರಿ ಭವಿಷ್ಯವಾಣಿಗಳು ನಿಮಗೆ ಸಿಗೋದು ಇದೇ ಕೋಡಿಮಠದಲ್ಲಿ. ಕೋಡಿಮಠದಲ್ಲಿರುವ ಭವಿಷ್ಯವಾಣಿಗಳು ನೂರಾರು ವರ್ಷಗಳಿಂದ ಈ ತಾಳೆಗರಿಯಲ್ಲಿ ಬರೆದಿಡಲಾಗಿದೆ. ಕಾಲ ಕಾಲಕ್ಕೆ ಇಲ್ಲಿನ ಮಠಾಧೀಶರು ಬರೆದಂತಹ ಭವಿಷ್ಯವಾಣಿಗಳು ಈ ತಾಳೆಗರಿಯಲ್ಲಿ ನೀವು ಕಾಣಬಹುದು. ಈ ಭವಿಷ್ಯವಾಣಿಗಳು ಎಷ್ಟು ನಿಖರವಾಗಿರುತ್ತೆ ಅನ್ನೋದಕ್ಕೆ ಪದೇ ಪದೇ ಹೇಳಬೇಕಾಗಿಲ್ಲ. ಈ ತಾಳೆಗರಿಯಲ್ಲಿ ಬರೆದಿರುವಂತಹ ಅಕ್ಷರಗಳು ನಾವು ನೀವು ನೋಡಬಹುದು. ಆದರೆ ಅದನ್ನ ಓದಲು ಸಾಧ್ಯವಾಗುವುದು ಕೇವಲ ಆ ದೇವರ ಆಶೀರ್ವಾದ ಇರುವಂತಹ ಆ ಶ್ರೀಗಳಿಗೆ ಮಾತ್ರ ಹಾಗೂ ಆ ಸ್ವಾಮಿಗಳಿಗೆ ಮಾತ್ರ.
ಅಷ್ಟೇ ಅಲ್ಲದೆ ಇಲ್ಲಿನ ಮಠಾಧೀಶರಿಗೆ ದೇವರಿಂದಲೇ ನೇರವಾಗಿ ಸಂದೇಶ ಬರುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಆ ಸಂದೇಶವನ್ನೇ ಮಠಾಧೀಶರು ಜನಸಾಮಾನ್ಯರಿಗೆ ಸರಳ ಭಾಷೆಯಲ್ಲಿ ಈ ಭವಿಷ್ಯವಾಣಿಗಳನ್ನ ನುಡಿಯುತ್ತಾರೆ. ಹೀಗಾಗಿ ಯುಗಾದಿ ಮತ್ತು ಸಂಕ್ರಾಂತಿಯ ಸಮಯದಲ್ಲಿ ಮತ್ತು ಆಗಾಗ ಕೆಲವೊಂದು ವಿಶೇಷ ಸಮಯದಲ್ಲಿ ಇಲ್ಲಿನ ಮಠಾಧೀಶರು ಜನಸಾಮಾನ್ಯರಿಗೆ ಆಗಾಗ ಭವಿಷ್ಯದ ಆಗು ಹೋಗುಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತಾನೆ ಬರುತ್ತಾರೆ. ಆದರೆ ನಮ್ಮಲ್ಲಿ ಕೋಡಿ ಮಠದ ಇತಿಹಾಸ ಅಥವಾ ಅದರ ಹಿನ್ನೆಲೆ ಎಷ್ಟು ಜನಕ್ಕೆ ಗೊತ್ತು ಅನ್ನೋದೇ ದೊಡ್ಡ ಪ್ರಶ್ನೆ. ಅರಸೀಕೆರೆ ಬಳಿ ಇರುವ ಈ ಕೋಡಿ ಮಠಕ್ಕೆ 100 ವರ್ಷಗಳ ಇತಿಹಾಸವಿದೆ. ಅದು 11ನೇ ಶತಮಾನ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹಲವಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಲೋಕ ಸಂಚಾರ ಮಾಡುತ್ತಿದ್ದ ಶಿವಲಿಂಗ ಜಯನವರು ಅರಸೀಕೆರೆ ಬಳಿ ಇರುವ ಹಾರನಹಳ್ಳಿಗೆ ಬರುತ್ತಾರೆ. ಆ ಸಮಯದಲ್ಲಿ ಈ ಭಾಗವನ್ನ ಲಿಂಗಣ್ಣ ರಾಜ ಅನ್ನುವ ಒಬ್ಬ ಪಾಳೆಗಾರ ಆಳುತ್ತಿದ್ದ. ಇವರು ಇಷ್ಟು ದೊಡ್ಡ ಪಾಳೆಗಾರನಾದರೂ ಕೂಡ ಲಿಂಗಣ್ಣ ರಾಜನಿಗೆ ಮಾತ್ರ ಸಂತಾನವೇ ಇರಲಿಲ್ಲ. ಇದರಿಂದ ಪಾಳೆಗಾರನಿಗೆ ಮತ್ತು ಅವನ ಕುಟುಂಬಕ್ಕೆ ಹಾಗೂ ಅವನ ಇಡೀ ಸಾಮ್ರಾಜ್ಯಕ್ಕೆ ಒಂದು ದುಃಖ ಆವರಿಸಿಕೊಂಡಿತ್ತು. ಹೀಗಾಗಿ ಪಾಳೆಗಾರನ ಹೆಂಡತಿ ಮತ್ತು ಪಾಳೆಗಾರ ಖುದ್ದಾಗಿ ಯಾವಾಗಲೂ ಚಿಂತೆಯಲ್ಲಿ ಮಗ್ನರಾಗಿರುತ್ತಿದ್ದರು. ಈ ಸಮಯದಲ್ಲಿ ಮಲೆ ಮಹದೇಶ್ವರ ಬೆಟ್ಟದಿಂದ ಬಂದಂತಹ ಶಿವಲಿಂಗ ಅಜ್ಜಯ್ಯ ಈ ಪ್ರದೇಶದಲ್ಲಿ ಓಡಾಡುತ್ತಿರುವಾಗ ಅಲ್ಲಿನ ಪ್ರಜೆಗಳ ಸಮಸ್ಯೆಯನ್ನ ಆಲಿಸಿ ಅವರಿಗೆ ಸೂಕ್ತ ಪರಿಹಾರವನ್ನ ಒದಗಿಸುತ್ತಿದ್ದರು. ಇದರಿಂದ ಹಳ್ಳಿಯ ಜನರೆಲ್ಲ ಅವರನ್ನ ದೇವರೆಂದು ಕರೆಯಲು ಆರಂಭಿಸುತ್ತಾರೆ. ಈ ವಿಷಯ ಹೇಗೋ ಪಾಳೆಗಾರನಾದಂತಹ ಲಿಂಗಣ್ಣ ರಾಜನಿಗೂ ಗೊತ್ತಾಗುತ್ತದೆ. ತಕ್ಷಣಕ್ಕೆ ಪಾಳೆಗಾರ ಅಜ್ಜಯ್ಯನವರ ಹತ್ತಿರ ಹೋಗುತ್ತಾನೆ ಹಾಗೂ ತನ್ನ ದುಃಖವನ್ನ ಅಂದರೆ ತನಗೆ ಸಂತಾನ ಇರದೇ ಇರುವ ಬಗ್ಗೆ ಹೇಳುತ್ತಾನೆ. ಆಗ ಶಿವಲಿಂಗಗಳು ಕಣ್ಣು ಮುಚ್ಚಿ ನೋಡಿದಾಗ ಅವರಿಗೆ ಲಿಂಗಣ್ಣ ರಾಜನ ಭವಿಷ್ಯ ಅರ್ಥವಾಗಿ ಹೋಗುತ್ತದೆ. ಅವರ ಪ್ರಕಾರ ಲಿಂಗಣ್ಣ ರಾಜನಿಗೆ ಪುತ್ರ ಸಂತಾನ ಸಿಗುವುದಿಲ್ಲ, ಏನೇ ಇದ್ದರೂ ಪುತ್ರಿ ಹುಟ್ಟುತ್ತಾಳೆ ಅನ್ನುವ ಭವಿಷ್ಯ ನುಡಿಯುತ್ತಾರೆ. ಇತಿಹಾಸದ ಪ್ರಕಾರ ಈ ನೆಲದಲ್ಲಿ ನುಡಿದಂತಹ ಮೊಟ್ಟ ಮೊದಲ ಭವಿಷ್ಯ ಇದಾಗಿತ್ತು. ಇದನ್ನ ಕೋಡಿ ಮಠದ ಮೊಟ್ಟ ಮೊದಲ ಭವಿಷ್ಯ ಎಂದೇ ಪರಿಗಣಿಸಲಾಗುತ್ತದೆ. ಇದನ್ನ ಕೇಳಿದಂತಹ ಲಿಂಗಣ್ಣ ರಾಜ ತುಂಬಾ ಸಂತೋಷ ಪಡುತ್ತಾನೆ ಮತ್ತು ಶಿವಯೋಗಿಗಳನ್ನ ಇಲ್ಲಿಯೇ ಉಳಿದುಕೊಳ್ಳಲು ಬೇಡಿಕೆ ಇಡುತ್ತಾನೆ. ಆದರೆ ಶಿವಯೋಗಿಗಳು ಅದಕ್ಕೆ ಒಪ್ಪುವುದಿಲ್ಲ. ಮುಂದೊಂದು ದಿನ ನಾನು ಇಲ್ಲಿಯೇ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಲೋಕ ಸಂಚಾರ ಮಾಡುತ್ತಾ ಮುಂದೆ ಹೊರಟು ಹೋಗುತ್ತಾರೆ. ಕೆಲವೇ ತಿಂಗಳಲ್ಲಿ ಪಾಳೆಗಾರನ ಹೆಂಡತಿ ಗರ್ಭವತಿಯಾಗುತ್ತಾಳೆ ಹಾಗೂ ಮುಂದೆ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಪಾಳೆಗಾರ ತನ್ನ ಮಗಳಿಗೆ ನೀಲಮ್ಮ ಅಂತ ಹೆಸರಿಡುತ್ತಾನೆ. ನೀಲಮ್ಮ ಮಾತ್ರ ಬಾಲ್ಯದಿಂದಲೇ ಅಪ್ರತಿಮ ಶಿವಭಕ್ತಿಯಾಗಿದ್ದಾಳೆ. ಸದಾಕಾಲ ಶಿವಪೂಜೆ ಶಿವ ಧ್ಯಾನದಲ್ಲಿ ಮುಳುಗಿರುತ್ತಾಳೆ. ಅವಳ ತಂದೆ ತಾಯಿ ಹೇಳಿದ ಹಾಗೆ ಶಿವಯೋಗಿಗಳು ಒಂದಿಲ್ಲ ಒಂದು ದಿವಸ ಮತ್ತೆ ತಮ್ಮ ಹಾರನಹಳ್ಳಿಗೆ ಬರುತ್ತಾರೆ ಎನ್ನುವ ಆಸೆಯನ್ನ ತಮ್ಮ ಮಗಳಿಗೂ ಕೂಡ ಹೇಳುತ್ತಾರೆ. ಆಗ ಆ ಮಗಳು ಅನ್ನ ನೀರು ಬಿಟ್ಟು ಗುರುಗಳಿಗಾಗಿ ಕಾಯಲು ಆರಂಭಿಸುತ್ತಾಳೆ ಹಾಗೂ ಅಲ್ಲಿಯೇ ಧ್ಯಾನವನ್ನ ಮಾಡಲು ಮುಂದಾಗುತ್ತಾಳೆ. ಶಿವಯೋಗಿಗಳು ತಮ್ಮ ಮಾತಿನಂತೆಯೇ 6 ವರ್ಷಗಳ ನಂತರ ವಾಪಸ್ಸು ಮತ್ತೆ ಹಾರನಹಳ್ಳಿಗೆ ಬರುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ನೀಲಮ್ಮ ಮಾಡುತ್ತಿದ್ದಂತಹ ತಪಸ್ಸೆ ಎನ್ನಬಹುದು. ಶಿವಯೋಗಿಗಳು ಬಂದ ಸಂತಸದಲ್ಲಿ ನೀಲಮ್ಮ ಅವರ ಪಾದಕ್ಕೆ ಬಿದ್ದು ಕಣ್ಣೀರನ್ನು ಹಾಕುತ್ತಾಳೆ. ಅವಳ ಕಣ್ಣೀರೇ ಮುಂದೆ ಕೋಡಿಯಾಗಿ ಅಲ್ಲಿಯೇ ಹರಿಯುತ್ತದೆ. ಕೋಡಿ ಅಂದ್ರೆ ಒಂದು ಚಿಕ್ಕ ಹಳ್ಳ ಎಂದರ್ಥ. ಲಿಂಗಣ್ಣ ರಾಜ ಆ ಕೋರಿಕೆ ಮೇರೆಗೆ ಶಿವಯೋಗಿಗಳು ಅಲ್ಲಿಯೇ ನೆಲೆಸಲು ನಿರ್ಧಾರ ಮಾಡುತ್ತಾರೆ. ಲಿಂಗಣ್ಣ ರಾಜ ಶಿವಯೋಗಿಗಳ ಸಲುವಾಗಿ ಒಂದು ಭವ್ಯವಾದಂತಹ ಮಠವನ್ನು ಕೂಡ ಕಟ್ಟಿಸುತ್ತಾನೆ. ಆ ಮಗಳ ಕಣ್ಣೀರಿನಿಂದ ಹುಟ್ಟಿದಂತಹ ಆ ಕೋಡಿ ಅಂದ್ರೆ ಚಿಕ್ಕ ಒಂದು ಹಳ್ಳ ಇರುವಂತಹ ಜಾಗದಲ್ಲಿಯೇ ಈ ಮಠ ಸ್ಥಾಪನೆಯಾಗುತ್ತದೆ. ಇದೇ ಕಾರಣ ಇದನ್ನ ಕೋಡಿ ಮಠ ಎಂದು ಕರೆಯಲು ಜನರು ಪ್ರಾರಂಭಿಸುತ್ತಾರೆ. ಆದರೆ ಮಠ ಕಟ್ಟಿದ ಮೇಲೆ ಶಿವಯೋಗಿಗಳು ಒಂದು ವಿಚಿತ್ರವಾದ ಕಥೆಯನ್ನ ಹೇಳುತ್ತಾರೆ. ತಾವು ಇಲ್ಲಿ ಬಂದಿರೋದು ಸಜೀವವಾಗಿ ನೆಲೆಸೋಕೆಯಲ್ಲ, ಬದಲಾಗಿ ನಿರ್ವಿಕಲ್ಪ ಸಮಾಧಿಯಲ್ಲಿ ತಾವು ಇರುವುದಾಗಿ ಅಭಯ ಹಸ್ತವನ್ನ ನೀಡುತ್ತಾರೆ. ಗುರುಗಳ ಆಜ್ಞೆ ಆಗಿದ್ದ ಕಾರಣ ಅದನ್ನ ಒಪ್ಪಿಕೊಳ್ಳಲೇಬೇಕಾಗಿತ್ತು. ಹೀಗೆ ಲಿಂಗಣ್ಣ ರಾಜ ಗುರುಗಳ ಸಮಾಧಿಯನ್ನ ಕಟ್ಟಲು ಮುಂದಾಗುತ್ತಾನೆ. ಗುರುಗಳು ಸಮಾಧಿಯಾಗುವ ಸಮಯ ಹತ್ತಿರ ಬರುತ್ತಿರುವ ಹಾಗೆ 6 ವರ್ಷದ ನೀಲಮ್ಮ ತಾನೂ ಕೂಡ ಗುರುಗಳ ಜೊತೆ ಸಜೀವ ಸಮಾಧಿಯಾಗಬೇಕೆಂದು ಬಯಸುತ್ತಾಳೆ. ಯಾಕಂದ್ರೆ ಕಣ್ಣಾರೆ ತನ್ನ ಮುಂದೆ ಗುರುಗಳು ಸಮಾಧಿಯಾಗುವುದು ನೋಡಲು ಸಾಧ್ಯವಿಲ್ಲ ಅಂತ ಅವಳು ಹೇಳುತ್ತಾಳೆ. ಹೀಗಾಗಿ ಗುರುಗಳು ಸಮಾಧಿಯಾಗುವ ಮೊದಲು ತಾನು ಸಮಾಧಿಯಾಗಬೇಕೆಂದು ಹಠ ಇಡುತ್ತಾಳೆ. ಅವಳ ಈ ಅಪಾರ ಭಕ್ತಿ ಮತ್ತು ಈ ಅಪಾರ ಪ್ರೀತಿಯನ್ನ ಮೆಚ್ಚಿ ತಮಗಾಗಿ ನಿರ್ಮಾಣವಾಗುತ್ತಿರುವ ಈ ಸಮಾಧಿಯಲ್ಲಿ ಮೊದಲು ಅವಳಿಗೆ ಜಾಗ ಕೊಟ್ಟು ಆಮೇಲೆ ಆ ಸಮಾಧಿಯನ್ನು ಪ್ರವೇಶ ಮಾಡುತ್ತಾರೆ. ಹೀಗೆ ಇಲ್ಲಿ ಗುರು ಶಿಷ್ಯರ ಸಜೀವ ಸಮಾಧಿ ಕೋಡಿ ಮಠದಲ್ಲಿ ಸ್ಥಾಪನೆಯಾಗುತ್ತದೆ. ಇದನ್ನ ಇಲ್ಲಿ ನೀಲಮ್ಮಜ್ಜಯ್ಯ ಸಮಾಧಿ ಅಂತಾನೆ ಕರೆಯುತ್ತಾರೆ. ಈ ಸಜೀವ ಸಮಾಧಿಯನ್ನ ನೋಡಲು 100 ವರ್ಷಗಳಿಂದ ಇಲ್ಲಿ ಭಕ್ತರು ಬಂದು ನೀಲಮ್ಮಜ್ಜನವರ ಆಶೀರ್ವಾದವನ್ನ ಪಡೆಯುತ್ತಾರೆ. ಅಂತಹ ಪುಣ್ಯ ಕ್ಷೇತ್ರವೇ ಈ ಕೋಡಿ ಮಠ. ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಪ್ರತಿನಿತ್ಯ ಅನ್ನದಾಸೋಹ ಮಾಡಲಾಗುತ್ತದೆ.
ಇನ್ನೊಂದು ಪುರಾಣ ಕಥೆಯ ಪ್ರಕಾರ ಶಿವ ಮತ್ತು ಪಾರ್ವತಿ ಕೈಲಾಸದಿಂದ ಭೂಮಿಯನ್ನ ನೋಡಲು ಬಂದಾಗ ಮೊಟ್ಟ ಮೊದಲ ಬಾರಿಗೆ ಭೂಸ್ಪರ್ಶ ಮಾಡಿದ್ದೇ ಇದೇ ಜಾಗದಲ್ಲಿ ಎನ್ನಲಾಗಿದೆ. ಇದೇ ಕಾರಣ ಈಗಲೂ ಕೂಡ ಇಲ್ಲಿ ಶಿವ ಪಾರ್ವತಿ ತಪಸ್ಸು ಮಾಡಲು ಆಗಾಗ ಬರುತ್ತಾರೆ ಎನ್ನುವ ಅಪಾರ ನಂಬಿಕೆ ಭಕ್ತ ಮಂಡಳಿಯಲ್ಲಿದೆ. ಇಲ್ಲಿರುವ ಕೋಡಿ ಅಂದ್ರೆ ಚಿಕ್ಕದಂತ ಒಂದು ಹಳ್ಳದಲ್ಲಿ ಶಿವಶಕ್ತಿ ಇದೆ ಎಂದು ನಂಬಿಕೆ ಇದೆ. ಇದೇ ಕಾರಣ ಮಲೆ ಮಹದೇಶ್ವರ ಇನ್ನೊಂದು ರೂಪದಲ್ಲಿ ಕೋಡಿ ಮಠದಲ್ಲಿ ವಾಸವಾಗಿದ್ದಾನೆ ಅನ್ನುವ ನಂಬಿಕೆ ಇದೆ. ಹೀಗಾಗಿ ಪ್ರತಿ ವರ್ಷ ಇಲ್ಲಿ ಮಾರ್ಚ್ ತಿಂಗಳಲ್ಲಿ ಕೋಡಿ ಮಠದ ಮಹದೇಶ್ವರ ಜಾತ್ರೆ ಕೂಡ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ಜಾತ್ರೆ ಪ್ರಾರಂಭವಾಗುವ ಮೊದಲು ಇಲ್ಲಿನ ಮಠಾಧೀಶರು ಇಲ್ಲಿನ ಹಳ್ಳಿಗಳಲ್ಲಿ ಹೋಗಿ ಖುದ್ದಾಗಿ ಭಿಕ್ಷಾಟನೆಯನ್ನ ಮಾಡುತ್ತಾರೆ. ಈ ಸಂಪ್ರದಾಯ ಮಾತ್ರ ಇಲ್ಲಿ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈ ಸಮಯದಲ್ಲಿ ಶಿವಶಕ್ತಿ ಕೇಂದ್ರ ಎನಿಸಿಕೊಂಡಿರುವ ಇಲ್ಲಿನ ಕೋಡಿ ಅಂದ್ರೆ ಗುಂಡಿಯ ಪಕ್ಕದಲ್ಲಿ ಈ ಸಮಯದಲ್ಲಿ ಶಿವಲಿಂಗವನ್ನ ತಾತ್ಕಾಲಿಕವಾಗಿ ಸ್ಥಾಪಿಸಲಾಗುತ್ತದೆ. ಜಾತ್ರೆಯಲ್ಲಿ ಪ್ರಸಾದ ರೂಪದಲ್ಲಿ ಅನ್ನ ಸಂಪರ್ಪಣೆ ಕೂಡ ಇಲ್ಲಿ ಮಾಡಲಾಗುತ್ತದೆ ಹಾಗೂ ಅನ್ನ ಸಂಪರ್ಪಣೆಯ ನಂತರ ಉಳಿದಂತಹ ಹಳಸಿದ ಊಟವನ್ನ ಒಂದು ಚಿಕ್ಕ ಗುಂಡಿಯನ್ನಾಗಿ ಮಾಡಿ ಅದರಲ್ಲಿ ಹಾಕಲಾಗುತ್ತದೆ. ಆಮೇಲೆ ಆ ಗುಂಡಿಯನ್ನು ಒಂದು ಕಲ್ಲಿನಿಂದ ಮುಚ್ಚಲಾಗುತ್ತದೆ. ಮತ್ತೆ ಮುಂದಿನ ವರ್ಷ ಆ ಗುಂಡಿಯನ್ನ ಇಲ್ಲಿ ತೆಗೆಯಲಾಗುತ್ತದೆ. ವಿಚಿತ್ರ ಏನಂದ್ರೆ ಇಲ್ಲಿ ಒಂದು ಪವಾಡ ನಡೆಯುತ್ತದೆ. ಅದೇನೆಂದ್ರೆ ಒಂದು ವರ್ಷದ ಹಿಂದೆ ಹಳಸಿದ ಊಟವನ್ನ ಈ ಗುಂಡಿಯಲ್ಲಿ ಮುಚ್ಚಲಾಗಿರುತ್ತದೆ. ಆದ್ರೆ ಮುಂದಿನ ವರ್ಷ ಅದು ನೋಡಿದಾಗ ತಾಜಾ ಅಡುಗೆಯಾಗಿ ಘಮಘಮ ವಾಸನೆಯೊಂದಿಗೆ ಇದು ಭಕ್ತರಿಗೆ ಲಭ್ಯವಾಗುತ್ತದೆ ಮತ್ತು ಬಿಸಿ ಊಟವಾಗಿ ಹೊರಹೊಮ್ಮುತ್ತದೆ. ಇದುವೇ ಈ ಕೋಡಿ ಮಠದ ಹಾಗೂ ಕೋಡಿಯ ಒಂದು ಚಮತ್ಕಾರ ಹಾಗೂ ಪವಾಡವಾಗಿದೆ. ಸ್ನೇಹಿತರೆ, ನೀವೇನಾದರೂ ಅರಸೀಕೆರೆಗೆ ಹೋದರೆ ದಯವಿಟ್ಟು ಒಮ್ಮೆ ಕೋಡಿ ಮಠಕ್ಕೆ ಭೇಟಿ ಕೊಟ್ಟು ಗುರುಗಳ ಆಶೀರ್ವಾದವನ್ನ ಪಡೆದು ನೀವು ಕೂಡ ಪುನೀತರಾಗಬಹುದು. ಹಾಗಾದರೆ ತಡ ಯಾಕೆ? ಹಿಂದೆ ಕೋಡಿ ಮಠಕ್ಕೆ ಭೇಟಿ ಕೊಡಿ ಹಾಗೂ ಕೋಡಿ ಮಠದ ಭವಿಷ್ಯಗಳನ್ನ ನಿರಂತರವಾಗಿ ನೀವು ಹಾಗೂ ಆ ಭವಿಷ್ಯಗಳು ಮುಂದಿನ ದಿನದಲ್ಲಿ ನಮಗೇನು ಕೊಡುತ್ತವೆ ಅನ್ನುವುದನ್ನ ಕಾದು ನೋಡಬೇಕು.